ಪ್ರಜಾಪ್ರಭುತ್ವ, ಸರ್ವಧರ್ಮ ಸಭಾವನವ, ಮೌಲ್ಯಾಧಾರಿತ ರಾಜಕಾರಣ, ಈ ಎಲ್ಲ ವಿಚಾರಕ್ಕೋಸ್ಕರ ಒಂದು ಪಕ್ಷ ಅಸ್ತಿತ್ವಕ್ಕೆ ಬಂತು, ಭಾರತೀಯ ಅಸ್ತಿತ್ವಕ್ಕೆ ಬಂತು. ನಾವು ನಮ್ಮ ಮನೆಯಲ್ಲಿ 5-6 ಜನರು ಹಕ್ಕಿರುವಂತ ಸಂದರ್ಭದಲ್ಲಿ ಆ ಒಂದು ನಮ್ಮ ಭೂಮಿ ಪಾಲಾಗಬೇಕು, ನಮ್ಮ ಭೂಮಿ ನನಗೆ ಎಷ್ಟು ಪಾಲು ಸಿಗ್ಬೇಕೆಂಬ ಒಂದು ನೆಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಕುಟುಂಬ ಕೂಡ ವಿಭಜನೆ ಆಗುವುದನ್ನು ಕಾಣ್ತಾ ಇದ್ದೇವೆ. ಆದರೆ ಮುಂದೊಂದು ದಿವಸ ಅದು ಪುನಃ ಆ ಕುಟುಂಬದವರು ಯಾವುದೇ ಸಂದರ್ಭದಲ್ಲಿ ಕುಟುಂಬದವರು ವಿಭಜನೆ ಆದರೂ ಆ ಕುಟುಂಬದವರು ಎಂದೆಂದಿಗೂ ಕೂಡ ಬೇರೊಂದು ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡುವುದರಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಇಚ್ಛೆ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ನಮ್ಮ ಕುಟುಂಬ ಕೂಡ, ನಮ್ಮ ಭಾರತೀಯ ಜನತಾ ಕುಟುಂಬ, ನಾವು ಹಿಂದೆ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿ ಈ ದೇಶ ಕಟ್ಟುವಲ್ಲಿ ಕೂಡ ನಾವು ಬಹಳ ಪ್ರಯತ್ನವನ್ನು ಎಲ್ಲರೂ ಕೈ ಜೋಡಿಸಿದ್ದೇವೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ಕೂಡ ನಾವು ಪುತ್ತೂರಿನಲ್ಲಿ ನಡೆದಂತ ಆ ಸಣ್ಣ ಪುಟ್ಟ ಯಾವುದೇ ಒಂದು ನಮ್ಮಲ್ಲಿ ಕ್ಲೇಶ ಇದ್ರೂ ಅದನ್ನೆಲ್ಲ ಬದಿಗೊತ್ತಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಪಕ್ಷವನ್ನ ಮುಂದಿನ ನಾವು ಕೇಂದ್ರ ಸರ್ಕಾರದ ವೇದಿಕೆಗೆ ಸುಳ್ಯ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಆಗಿರತಕ್ಕಂಥ ರಾಕೇಶ್ ರೈ ಅವರು ಹಾಕಬೇಕು ಕೇಳಿಕೊಳ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ನಾವು ಬಹಳ ಕಷ್ಟಗಳನ್ನು ಎದುರಿಸುವಂತ ಒಂದು ಸಂಪ್ರದಾಯವನ್ನು ಖಂಡಿತ ನಾವು ಕಾಣ್ತಾ ಇದ್ದೇವೆ. ಮುಂದೆ ಬರುವ ಏಪ್ರಿಲ್ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಕಣ್ಮರೆಯಾಗಿರತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರುವ ನರೇಂದ್ರ ಮೋದಿ ಅವರ ಒಂದು ಕೈಯನ್ನ ನಾವು ಬಲಪಡಿಸದಿದ್ದರೆ ನಾವು ಖಂಡಿತವಾಗಿಯೂ ಮುಂದಿನ ಒಂದು 50 ವರ್ಷದ ಮಟ್ಟಿಗೆ ಈ ದೇಶದ ಬಗ್ಗೆ ಚಿಂತನೆಯನ್ನೇ ಮಾಡದಂತ ಒಂದು ಸಂದರ್ಭವನ್ನು ನಾವು ಕಾಣಬೇಕಾಗ್ತದೆ. ಆದ್ರಿಂದ ನಾವೆಲ್ಲರೂ ಇವತ್ತು ಈಗಾಗಲೇ ನಾವು ಬೇರೆ ಬೇರೆ ಪಂಚಾಯತ್ ವತಿಗಳನ್ನ ಪಂಚಾಯತ್ ಸದಸ್ಯರನ್ನು ಕೂಡ ಕರೆದಿದ್ದೇವೆ. ಇದು ನಾವು ಸಾಂಕೇತಿಕವಾಗಿ ಆರ್ಎಫ್ ಪಂಚಾಯಿತಿಯ ಒಂದು ಈ ರೀತಿಯ ಒಂದು ಕುಟುಂಬ ಮೇಳವನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಈ ಒಂದು ಇದಕ್ಕೆ ತಾವೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರಿ. ಖಂಡಿತವಾಗಿಯೂ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತಾ ಈಗ ವೇದಿಕೆಯಲ್ಲಿ ಹಲವು ಜನ ಕೂತರು, ಎಲ್ಲರೂ ಮಾತಾಡುವುದಿಲ್ಲ, ಒಂದಿಬ್ಬರು ಮಾತಾಡಿ ಅರ್ಧ ಗಂಟೆಯಲ್ಲಿ ಖಂಡಿತವಾಗಿಯೂ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಆದ್ರಿಂದ ನಾವು ಮುಂದಿನ ದಿವಸಗಳಲ್ಲಿ ಕೂಡ ಈ ರೀತಿಯ ಒಂದು ಸಹಕಾರವನ್ನು ನೀಡ್ತಾ ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಡೆದಂತ ಮತಗಳಿಂದ ಹೆಚ್ಚಿನ ಮತಗಳನ್ನ ನಾವು ಪಡೆಯುವಲ್ಲಿ ನಾವು ಪುತ್ತೂರಿನಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು 30,000 ಮತ ಹೆಚ್ಚಿನ ಅಂತರವನ್ನ ಪುತ್ತೂರಿನಿಂದ ನಾವು ಗಳಿಸಿದ್ದೇವೆ. ಆದ್ರಿಂದ ಮುಂದಿನ ಚುನಾವಣೆಯಲ್ಲಿ ನಾವು 30,000ರಿಂದ 50,000ಕ್ಕೆ ಏರಿಸುವಲ್ಲಿ ಕೂಡ ನಾವೆಲ್ಲರೂ ಯಶಸ್ವಿಯಾಗಬೇಕೆಂಬ ಮಾತನ್ನ ಹೇಳ್ತಾ ಈಗಾಗಲೇ ಎಲ್ಲರೂ ನಮ್ಮ ಆಮಂತ್ರಣಕ್ಕೆ ಆರ್ಎಫ್ ಮತ್ತು ಕುರಿಯದ ಎಲ್ಲ ಸಾರ್ವಜನಿಕರು ಪಂಚಾಯತ್ ಸದಸ್ಯರು ಆಗಮಿಸಿದ್ದಾರೆ. ಅದರ ಜೊತೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅದರ ಜೊತೆ ಬೇರೆ ಕೆಲವು ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯತ್ ಸದಸ್ಯರನ್ನು ಕೂಡ ನಾವು ಆಮಂತ್ರಣವನ್ನು ಮಾಡಿದ್ದೇವೆ. ಯಾಕೆಂದ್ರೆ ನಾವು ಮೊನ್ನೆ ಸಂದರ್ಭದಲ್ಲಿ ನಾವು ಅವರನ್ನ ಆ ಒಂದು ಪಂಚಾಯತಿ ಸದಸ್ಯರನ್ನ ಸೇರಿಸಿ ಒಂದು ಅಧ್ಯಕ್ಷ ಗಾದಿಯನ್ನ ಒಲಿಸುವಲ್ಲಿ ಕೂಡ ನಾವು ತುಂಬಾ ಪ್ರಯತ್ನಗಳನ್ನ ಮಾಡಿದ್ದೇವೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ಅವರಿಗೂ ಕೂಡ ಜವಾಬ್ದಾರಿ ಇದೆ. ಯಾಕೆಂದ್ರೆ ಕಳೆದ ಒಂದು ಸಂದರ್ಭದಲ್ಲಿ ನಮಗೆ ಶಾಸಕರಿರುವಂತಹ ಸಂದರ್ಭದಲ್ಲಿ ಕೆಲಸ ಮಾಡಿಸಲಿಕ್ಕೆ ಖಂಡಿತ ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಮುಂದಿನ ದಿವಸಗಳಲ್ಲಿ ಈ ಪಂಚಾಯತ್ ಅಧ್ಯಕ್ಷರಿಗೆ ಬಹಳ ಶ್ರಮ ಇದೆ. ಬಹಳ ಶ್ರಮ ಪಟ್ಟು ಅವರು ದುಡಿದರೆ ಮಾತ್ರ ನಾವು ಈ ಪಕ್ಷವನ್ನು ಬಲಪಡಿಸುವಲ್ಲಿ ಯಶಸ್ವಿಯಾಗುತ್ತೆ. ಅದಕ್ಕೆಲ್ಲ ಕಾರಣಕರ್ತರು ಪಂಚಾಯತಿ ಸದಸ್ಯರು, ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷರುಗಳು. ಆದ್ರಿಂದ ಅವರನ್ನೆಲ್ಲ ನಾವು ಮಗದೊಮ್ಮೆ ನಿಮ್ಮನ್ನೆಲ್ಲ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತಾ ನಾನು ಈ ಸ್ವಾಗತ ಭಾಷೆಯನ್ನು ಮುಗಿಸ್ತೇನೆ. ಅದೇ ರೀತಿ ನಮ್ಮ ಪುತ್ತೂರಿಗೆ ಈಗಾಗಲೇ ಪಕ್ಷದ ವತಿಯಿಂದ ಒಬ್ಬರು ವಿಸ್ತಾರಕರಾಗಿ ಬಂದಿದ್ದಾರೆ, ಅಭಿಷೇಕ್ ಇದ್ದಾರೆ. ಅವರು ಮೂಡಿಗೆರೆಯಿಂದ ಬಂದಿದ್ದಾರೆ. ಅವರು ಕೂಡ ವೇದಿಕೆ
ವೇದಿಕೆ ಬರಬೇಕು ತಾಯಿಯವರು. ಯಾಕಂದ್ರೆ ತಮಗೆ ಎಲ್ರಿಗೂ ಅವರ ಪರಿಚಯ ಬಹಳ ಅಗತ್ಯ. ವಿಸ್ತಾರಕರಂದ್ರೆ ಅವರು ಮುಂದೆ ನಮ್ಮ ಪುತ್ತೂರಲ್ಲಿ ಎಲ್ಲ ಗ್ರಾಮ ಮಟ್ಟದಲ್ಲೂ ಅವರು ತಮ್ಮ ಭೇಟಿಯನ್ನ ಕೊಡ್ತಾರೆ. ನಮಗೆ ಏನಾದ್ರೂ ಪಕ್ಷದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಿದ್ರು ಅವರಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ, ಈಗಾಗಲೇ ನಮಗೆ 1 ಗಂಟೆ ಜಾಸ್ತಿ ಹೊತ್ತು ಯಾವುದೇ ಒಂದು ಜನರು ಆಚೆ ಈಚೆ ಹೋಗದೆ ನಮಗೆ ಒಂದು ಮಾಹಿತಿಯನ್ನು ನೀಡಿದಂತ ನಮ್ಮ ದಾಮೋದರ ಪಾಟೀಲ್ ಅವರನ್ನ ಇಲ್ಲಿ ಈಗಾಗಲೇ ಅವರನ್ನ ಶಾಸಕರ ಮುಖಾಂತರ, ಯಾಕೆಂದ್ರೆ ನಮ್ಗೆ ಮಾಜಿ ಶಾಸಕರಂದ್ರು ಶಾಸಕರು ಅವರೇ, ಮುಂದಿನ ಶಾಸಕರು ಭಾರತೀಯ ಜನತಾ ಪಾರ್ಟಿ ಆಗುವ ತನಕ ನಮ್ಮ ಶಾಸಕರು ಸಂಜೀವ ಮಠದ್ದು. ಆದ್ರಿಂದ ಅವರ ಮುಖಾಂತರ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಬಿಂದು ಆರ್ಯಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಆರ್ಯಪ್ಪ ಗ್ರಾಮದಲ್ಲಿ ಬಹಳ ಕೆಲಸ ಇದೆ. ಯಾಕೆಂದ್ರೆ ಇನ್ನು ಬರುವಂತ 2.5 ವರ್ಷ ಕೂಡ ನಮ್ಮ ಕಾರ್ಯಕರ್ತರ ಎಲ್ಲ ಕೆಲಸಗಳನ್ನ ಪಂಚಾಯತ್ ವತಿಯಿಂದ ಮಾಡಿಸಿಕೊಳ್ಳುವ ಜವಾಬ್ದಾರಿ ಇರುವುದು ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ. ಮತ್ತೆ ಉಳಿದ ಸದಸ್ಯರವರಿಗೆ ಖಂಡಿತ ಯಾವುದೇ ಸಂದರ್ಭದಲ್ಲೂ ಕೈ ಜೋಡಿಸ್ತಾರೆ. ಯಾವುದೇ ಸಂದರ್ಭದಲ್ಲೂ ಯಾರೇ ಬಂದು ಯಾವುದಾದ್ರೂ ಒಂದು ಕಾರಣ, ಯಾವುದಾದ್ರೂ ಒಂದು ಕೆಲಸವನ್ನ ಕೇಳಿದಾಗ ಆಗುದಿಲ್ಲ ನಮ್ಮ ಮಾತನ್ನ ಹೇಳ್ತಾ ಅವರಿಗೆ ಕೆಲಸ ಮಾಡಿಕೊಡುವಂತ ಜವಾಬ್ದಾರಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಇದೆ. ಆದ್ರಿಂದ ಅವರನ್ನು ಕೂಡ ನಾವು ಈ ಮೂಲಕ ಗೌರವಿಸಬೇಕಾಗಿ ಶಾಸಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರಾದಂತಹ ಗೀತಾರ್ ಅವರು ಬರಬೇಕಾಗಿ ಕೇಳಿಕೊಳ್ತಾರೆ. ಕುರಿಯ ಶಕ್ತಿ ಕೇಂದ್ರದ ವತಿಯಿಂದ ಇವತ್ತು ವಿಶೇಷವಾಗಿ ಜನಪ್ರತಿನಿಧಿಗಳ ಕುಟುಂಬ ಸಮ್ಮಿಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಮಂಡಲದ ಗೌರವಿತ ಅಧ್ಯಕ್ಷರಾದಂಥ ಸಾಧಕ ರಾಧಾಕೃಷ್ಣ ಆಳೋಡೆ, ಹಿರಿಯರಾದ ಜೈನ ತೆಮ್ಮಶೆಟ್ಟಿ, ಹಿರಿಯರು ರಾಧಾಕೃಷ್ಣರೇ, RC ನಾರಾಯಣರೇ, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಸೇರಿರುವಂಥ ಜನಪ್ರತಿನಿಧಿಗಳಿಗೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು. ದಾಮೋದರ ಪಾಟೀಲಿಯವರು ಮಾತಾಡಬೇಕಿದ್ರೆ ಮುಖದಲ್ಲೆಲ್ಲ ನಗು ಇತ್ತು, ಒಂದು ಜೋಶ್ ಇತ್ತು. ಸಂಜೀವ ಮಠಂದರು ಮಾತಾಡಬೇಕಿದ್ರೆ ಸ್ವಲ್ಪ ತಲೆ ಬಗ್ಗಿಸಿ ಕೂತಿದ್ದೀರಿ, ಇಲ್ಲ ಕಾಲದೇನು ಬಂದಿರುತ್ತೆ. ನಾನು ಭಾಷಣ ಮಾಡೋದಿಲ್ಲ. ನಾವೆಲ್ಲ ಯಾಕೆ ಬಿಜೆಪಿಗೆ ಬಂದಿದ್ದೇವೆ ಅಂತ ಹೇಳ್ಬೋದಾ? ಈಗ ಬಿಜೆಪಿಗೆ ಇದೆ ಇವತ್ತಲ್ಲ, ಕಾಂಗ್ರೆಸ್, ಜನತಾದಳ, ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ, BSP ಬೇರೆ ಬೇರೆ ಪಾರ್ಟಿ ಉಂಟು. ಯಾಕೆ ನಾವು ಬಿಜೆಪಿಗೆ ಬಂದಿದ್ದೇವೆ? ಯಾವ್ದು ಒಬ್ಬರು ನರೇಂದ್ರ ಮೋದಿ ಈಗಿದ್ದಾರೆ ಹಿಂದೆ. ನೀವು ನರೇಂದ್ರ ಮೋದಿ ಹಿಂದೆ ಬಿಜೆಪಿಗೆ ಬಂದಿರ್ಬೋದು ಅಂತ ಭಾವಿಸ್ತೇನೆ. ಯಾಕೆ ನಾವು ಬಿಜೆಪಿಗೆ ಬಂದಿದ್ದೇವೆ? ಯಾಕೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೇನೆ? ಯಾವ್ದು ಉತ್ತರ ಕೊಡ್ಬೋದಾ? ದಯವಿಟ್ಟು ಮುಗಿಸಿ, ಯಾಕಂದ್ರೆ ಅರ್ಧ ಗಂಟೆ ಕೊಟ್ಟಿದ್ದಾರೆ. ಅವ್ರು ಹೇಳಿದಾಗೆ ಸಮಯ ಬರೀಲಿಕ್ಕೆ ಇದೆ. ಚುಟುಕಾಗಿ ಹೇಳಿ, ಅಸ್ತ್ರ ದೇವೋಭವ ಅಂತೇಳಿ ಭಾರತ ಮಾತೆಯ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಅಂತ ಅವ್ರು ಹೇಳಿದ್ರು. ನೀವು ಬಾಕಿಯವ್ರದ್ದು ಏನಾದ್ರು ಅದಕ್ಕೆ ಉಂಟಾ? ಏನಾದ್ರು ನಿಮ್ಮ ಉತ್ತರ ಏನಾದ್ರು ಉಂಟಾ? ಹೇಳಿ. ಭಾರತ ಮಾತಾ ಕಿ ಜೈ ಅಂತೇಳಿ ಮೊದಲು ಆರಂಭ ಮಾಡುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಅದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ರಾಷ್ಟ್ರ ಮೊದಲು ಅಂತ ಹೇಳುವಂತ ಪಾರ್ಟಿ ನಮ್ಗೆ ಒಳ್ಳೆ. ಅವರ ಧ್ಯೇಯ, ಬಿಜೆಪಿಯ ಧ್ಯೇಯವನ್ನು ಒಪ್ಪಿಕೊಂಡು ವ್ಯಕ್ತಿ ನಶ್ವರ,
ಅದಕ್ಕಿಂತ ಮಿಕ್ಕಿ ಈ ಪಾರ್ಟಿ, ಅದರಿಂದಲೂ ಮಿಕ್ಕಿ ಈ ರಾಷ್ಟ್ರ ಅಂತೇಳಿ ನಾನು ಬಂದಿದ್ದೇನೆ ಅಂತ ಹೇಳೋದನ್ನು ನಮ್ಮ ಪಂಚಾಯತಿನ ಉಪಾಧ್ಯಕ್ಷರು ಉಲ್ಲೇಖ ಮಾಡಿದ್ರು. ಸರಿ, ಇನ್ನು ಧರ್ಮ ಉಳಿಬೇಕು, ಭಾರತೀಯತೆ, ಹಿಂದುತ್ವ ಉಳಿಬೇಕು ಅಂತ ಬಂದಿದ್ದೇನೆ. ಇನ್ನು ಯಾವುದು ತತ್ವ ಸಿದ್ಧಾಂತ? ಪಕ್ಷದ ತತ್ವ ಸಿದ್ಧಾಂತ ಏನು? ಬಿಜೆಪಿ ಅಸ್ತಿತ್ವಕ್ಕೆ ಬರಬೇಕಿದ್ರೆ ಒಂದು ಪಂಚನಿಷ್ಠೆ ಅಂತ ಇಟ್ಟುಕೊಂಡು, ಏನು ಪಂಚನಿಷ್ಠೆ ಅಂತೇಳಿ ಚಂದ್ರಶೇಖರ್ ಉಲ್ಲೇಖ ಮಾಡಿದ್ರು. ಅದೇ ನಮ್ಮ ತತ್ವ ಸಿದ್ಧಾಂತ. ಏನು ಪಂಚನಿಷ್ಠೆ? ಏನು ಉಲ್ಲೇಖ ಮಾಡಿದಾರಲ್ಲ, ರಾಷ್ಟ್ರೀಯತೆ, ರಾಷ್ಟ್ರೀಯ ಸಮಗ್ರತೆ, ಪ್ರಜಾಪ್ರಭುತ್ವ, ಸರ್ವಧರ್ಮ ಸ್ವಭಾವ, ಮೌಲ್ಯಾಧಾರಿತ ರಾಜಕಾರಣ, ಈ ಎಲ್ಲ ವಿಚಾರಕ್ಕೋಸ್ಕರ ಒಂದು ಪಕ್ಷ ಅಸ್ತಿತ್ವಕ್ಕೆ ಬರುತ್ತೆ, ಭಾರತೀಯ ಅಸ್ತಿತ್ವಕ್ಕೆ ಬರುತ್ತೆ. ಆ ಪಂಚನಿಷ್ಠೆಯ ಆಧಾರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ ಆಡಳಿತವನ್ನು ಮಾಡ್ತಾ ಇದೆ. ಪಂಚನಿಷ್ಠೆಯನ್ನು ಬಿಟ್ಟು ನಮ್ಮ ಬೇರೆ ವಿಚಾರವೇ ಇಲ್ಲ. ಈ ದೇಶಕ್ಕೆ ಒಂದು ಸಂವಿಧಾನ ಇದೆಯಾ? ಇದೆಯಾ? ಉಂಟಾ? ಡೌಟ್ ಉಂಟಾ? 100% ಉಂಟಲ್ಲ. ಬಿಜೆಪಿಗೆ ಸಂವಿಧಾನ ಉಂಟಾ? ಉಂಟಾ? ನಾನು ಸಂವಿಧಾನ ಓದಿದ್ದೇನೆ ಅಂತ ಹೇಳುವವರ ಕೈ ಇಟ್ಟಿರುವ, ಸ್ವಲ್ಪ ಆದ್ರೂ ಓದಿದ್ದೇನೆ, ಪ್ರಿಯಾಂಬಲ್ ಆದ್ರೂ ಓದಿದ್ದೇನೆ. ಸಂತೋಷ, ಸ್ವಲ್ಪ ಓದಿದ್ದಾರೆ. ಬೇರೆ ನಮ್ಮ ಬೂತ್ ಅಧ್ಯಕ್ಷರು ಓದಿದ್ದಾರೆ. ಸರಿ, ನಾನು ಪಂಚಾಯತ್ ರಾಜ್ ಕಾಯ್ದೆಯನ್ನು ಓದಿದ್ದೇನೆ. 1993 ಪಂಚಾಯತ್ ಕಾಯ್ದೆ ನನಗೆ ಸ್ವಲ್ಪ ಗೊತ್ತುಂಟು ಅಂತ ಹೇಳುವವರ ಕೈ ಇಟ್ಟಿರುವ, ಇಬ್ಬರಿಗೆ ಬಿಜೆಪಿಯ ಸಂವಿಧಾನ ನನಗೆ ಗೊತ್ತುಂಟು ಅಂತ ಹೇಳುವವರ ಕೈ ಇಟ್ಟಿರುವ, ಬಿಜೆಪಿ ಸಂವಿಧಾನ ಗೊತ್ತುಂಟು ನನಗೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದ್ರೆ, ನಾನೊಬ್ಬ ವ್ಯಕ್ತಿಯಾಗಿ ಒಂದು ಸಂಘಟನೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕಿದ್ರೆ, ಉದಾಹರಣೆಗೆ ಜೆಸಿಯಲ್ಲಿ ದಾಮೋದರ ಪಾಟಾಲಿ ಅವರು ಏನು ಅಂತ ತೋರಿಸಿಕೊಡ್ಬೇಕಿದ್ರೆ, ಅವರು ಜೆಸಿ ಏನು ಅಂತ ಅವ್ರು ಮೊದಲು ತಿಳ್ಕೊಳ್ಬೇಕು. ಜೂನಿಯರ್ ಸಿಟಿಜನ್ ಆಫ್ ಇಂಡಿಯಾ, ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, ಅವರು ಮೊದಲು ಏನು ಜೆಸಿ ಅಂತ ತಿಳ್ಕೊಂಡಾಗ ಅವರಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ. ನಾನು ಮೊದಲು ನನ್ನ ಬಿಜೆಪಿ ಏನು ಅಂತೇಳಿ ನಾನು ತಿಳ್ಕೊಂಡಾಗ ನಾನು ಅದರಲ್ಲಿ ಒಬ್ಬ ಉತ್ತುಂಗ ಸ್ಥಿತಿಗೆ ಇರುವಂತ ಒಬ್ಬ ಜನನಾಯಕ ಆಗ್ಬೋದು, ಇಲ್ಲ ಪಕ್ಷದಲ್ಲಿ ಒಬ್ಬ ಬದ್ಧತೆ ಇರುವಂತ ಒಬ್ಬ ಕಾರ್ಯಕರ್ತನ ಆಗ್ಬೋದು. ಅದಕ್ಕೆ ಬೇಕಾಗಿ ಮೊದಲು ನನ್ನ ಪಾರ್ಟಿ ಏನು, ಯಾತಕ್ಕೋಸ್ಕರ ಈ ಪಾರ್ಟಿಯಲ್ಲಿ ನಾನಿದ್ದೇನೆ, ಈ ಪಾರ್ಟಿಯಿಂದ ದೇಶದ ಉತ್ಥಾನ, ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡಬಹುದು ನಾನು ಅಂತೇಳಿ ಯೋಚನೆ ಮಾಡಿಕೊಂಡು ನಾನು ಆ ಕಾರ್ಯಕ್ಕೆ ತೊಡಗುವಂತ ಕೆಲಸವನ್ನು ಇವತ್ತು ನಾವು ಜನಪ್ರತಿನಿಧಿಗಳಾಗಿ ಮಾಡಿದಾಗ ಬಹುಶಃ ನಾವು ನಮ್ಮತನವನ್ನು ಸಮಾಜಕ್ಕೆ ಪರಿಚಯಿಸುವಂತ ಕೆಲಸ ಮಾಡಬಹುದು. ಸಮಾಜ ಕೂಡ ನಮ್ಮನ್ನು ಗೌರವಿಸುವಂತ ಸಂಗತಿ ಆಗ್ಬೋದು. ನಮ್ಮಲ್ಲಿ ಕೂಡ ಒಂದು ಪರಿವರ್ತನೆಯನ್ನು ಮಾಡುವಂತ ಕೆಲಸ ನಮ್ಮ ಮುಖಾಂತರ ಆಗ್ಬೋದು. ಇವತ್ತು ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ಬಂತು. ಭಾರತೀಯ ಜನಸಂಘ ಆರಂಭ ಆಗಬೇಕಿದ್ರೆ ಉಲ್ಲೇಖ ಬಂತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ ಇದ್ರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗೆ ನಮ್ಮ ರಾಮ್ ಪ್ರಸಾದ್ರು ಬಹಳಷ್ಟು ಬಿಜೆಪಿಯ ಬಗ್ಗೆ ತಿಳ್ಕೊಂಡವರು. ಅವರ ತಂದೆ ಒಬ್ಬ ಸೇನಾನಿ. ಭಾರತೀಯ ಜನಸಂಘ ಆರಂಭ ಆಗಬೇಕಿದ್ರೆ ಆರಂಭದ ಅಧ್ಯಕ್ಷರು ಶ್ಯಾಮ್ ಪ್ರಸಾದ್ ಮುಖರ್ಜಿ, ಕಾಂಗ್ರೆಸ್ ಇಂದ ಬಂದವರು. ನೆಹರು ಆಡಳಿತದಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೈಗಾರಿಕಾ ಸಚಿವರಾಗಿದ್ದರು. ಅಲ್ಲಿಗೆ ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಲ್ಲಿಗೆ ಬಂದು ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಂಡಂತ, ಹಿಂದುತ್ವವನ್ನು ಒಳಗೊಂಡಂತ, ಹಿಂದೂಗಳ ಪರವಾಗಿ ಲೋಕಸಭೆಯಲ್ಲಿ ಮಾತಾಡುವಂತ ಒಂದು ಪಾರ್ಟಿ ಬೇಕು ಅಂತೇಳಿ ಭಾರತೀಯ ಜನಸಂಘವನ್ನು ಅವರು ಆರಂಭ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಉತ್ತರ ಪ್ರದೇಶದ ಪ್ರಚಾರಕರಾದಂತಹ ದೀನದಯಾಳ್ ಉಪಾಧ್ಯಾಯರನ್ನು ಪ್ರಧಾನ ಕಾರ್ಯದರ್ಶಿಯನ್ನ ಕೊಡ್ತಾರೆ. ಅಲ್ಲಿಂದ ನಮ್ಮ ಪಯಣ ಇವತ್ತಿನ ತನಕ ಈ ದೇಶಕ್ಕೋಸ್ಕರ, ರಾಷ್ಟ್ರೀಯತೆಗೋಸ್ಕರ, ಹಿಂದುತ್ವಕ್ಕೋಸ್ಕರ ಇವತ್ತಿನ ತನಕ ನಡ್ಕೊಂಡು ಬಂದಿದೆ. ಯಾವತ್ತೂ ನಾವು ನಮ್ಮ ವಿಚಾರವನ್ನು ಬಿಟ್ಟು ಕದಲಿಲ್ಲ. ನಮ್ಮ ಪಂಚಾಯತ್ ಉಪಾಧ್ಯಕ್ಷರು ಹೇಳಿದ್ರು ಒಂದು ಮಾತನ್ನು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳಿ. ಯಾವಾಗ ಸಾಬೀತಾಗಿದ್ದು?
ಯಾರಾದ್ರೂ ಹೇಳ್ಬೋದಾ? ಆ ಮಾತು ಯಾವಾಗ ಸಾಬೀತಾಗಿದೆ? ಯಾರಾದ್ರೂ ಉಲ್ಲೇಖ ಮಾಡ್ಬೋದಾ? ಯಾರಾದ್ರೂ ಉಲ್ಲೇಖ ಮಾಡ್ಬೋದಾ? 1975ರಲ್ಲಿ ತುರ್ತು ಪರಿಸ್ಥಿತಿ ಬಂತು. ವಾಕ್ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು, ಎಲ್ಲವೂ ಹರಣ ಆಯಿತು. ಎಲ್ಲ ರಾಷ್ಟ್ರ ನಾಯಕರನ್ನು ಜೈಲಿಗಟ್ಟುವಂತ ಕೆಲಸ ಆಯಿತು. ಇಂತಹ ಸಂದರ್ಭದಲ್ಲಿ ಭಾರತೀಯ ಜನಸಂಘ ಹಿಂದೆ ಮುಂದೆ ನೋಡಲಿಲ್ಲ. ಜಯಪ್ರಕಾಶ್ ನೇತೃತ್ವದಲ್ಲಿ, ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಜನತಾ ಪಾರ್ಟಿಯ ಒಟ್ಟಿಗೆ ಭಾರತೀಯ ಜನಸಂಘವನ್ನು ವಿಸರ್ಜನೆ ಮಾಡಿ ಅವತ್ತು ಭಾರತೀಯ ಜನತಾ ಪಕ್ಷದೊಟ್ಟಿಗೆ ವಿಲೀನ ಆದದ್ದು ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಎನ್ನುವುದನ್ನು ತೋರಿಸಿಕೊಟ್ಟಂತಹ ಒಂದು ಉದಾಹರಣೆ. ಬೇರೆ ಯಾವುದೇ ಪಾರ್ಟಿಗೆ ಇರಲಿಕ್ಕಿಲ್ಲ. ಇಂಥ ಒಂದು ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ಜಗದ್ಗುರು ಭಾರತ ಮಾಡುವಂತ ಕೆಲಸ, ಸೂಪರ್ ಪವರ್ ನೇಷನ್ ಮಾಡುವಂತ ಕೆಲಸವನ್ನು ನರೇಂದ್ರ ಮೋದಿ ಅವರ ಮುಖಾಂತರ ಮಾಡ್ತಾ ಇದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಪ್ರಧಾನಿ ಹೇಗಿರಬೇಕು ಅಂತೇಳಿ ಇವತ್ತು ನರೇಂದ್ರ ಮೋದಿ ಅವರ ಮುಖಾಂತರ ಜಗತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತಾ ಇದೆ. ನಾನು ನಿನ್ನೆ ರಾತ್ರಿ ಇಲ್ಲಿಗೆ ಬರಬೇಕಿದ್ರೆ ದಾಮೋದರ ಪಾಟೀಲ್ ಅವರು, ನಾನು ಒಂದು ಯಾವುದೇ ಅವಧಿ ತಗೊಳ್ಬೇಕಿದ್ರೆ, ಕ್ಲಾಸ್ ತಗೊಳ್ಬೇಕಿದ್ರೆ 1 ಗಂಟೆ ತಯಾರು ಮಾಡಬೇಕು ಅಂತ ಹೇಳ್ತಾ ಇದ್ದೆ. ನಾನು ಕೂಡ ರಾತ್ರಿ ಸ್ವಲ್ಪ ನೋಡಿದೆ, ಏನಾದ್ರು ಗುಡಿಯಾರ ನನ್ನ ಹತ್ರ ಇದು ಕೇಳ್ಬೋದು ಅಂತೇಳಿ. ಭಾರತೀಯ ಜನಸಂಘದಿಂದ ಇವತ್ತಿನ ತನಕ ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೆ ಅಂತೇಳಿ, ಎಷ್ಟು ಜನ ಅಧ್ಯಕ್ಷರಾಗಿರ್ಬೋದು? ಕಾಂಗ್ರೆಸ್ ಅಲ್ಲಾದ್ರೆ ಪರ್ಮನೆಂಟ್, ಬಹುಶಃ ಈ ಸಲ ಖರ್ಗೆ ಒಂದು ಅಪವಾದ ಬೇಕು, ಖರ್ಗೆ ಒಂದು ಅಪವಾದ. ನಮ್ಮಲ್ಲಿ ಹೇಳ್ಬೋದು ಯಾರಾದ್ರೂ ಅಧ್ಯಕ್ಷ ಎಷ್ಟು ಜನ ಆಗಿದ್ದಾರೆ ಅಂತೇಳಿ? ಒಂದೊಂದು ಹೆಸರು ಹೇಳ್ಬೋದಾ? ಹೇಳಿ ಅಮ್ಮ ನೋಡು. ನಿಮ್ಮ ಪಾರ್ಟಿ, ನಮ್ಮ ಪಾರ್ಟಿಯ ಅಧ್ಯಕ್ಷರು ಯಾರ್ಯಾರು ಅಂತ ಹೇಳಿ. ರಾಷ್ಟ್ರೀಯ ಪಾರ್ಟಿ ಮತ್ತೆ ರಾಜ್ಯದ ಹೇಳು, ಮತ್ತೆ ಸುನಿಂದ ಹೇಳಿ, ಜನಸಂಘದಿಂದ ಹೇಳಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಕುಷ್ಕೋ ಠಾಕ್ರೆ, ಜಾನ ಕೃಷ್ಣಮೂರ್ತಿ, ಬಂಗಾರ ಲಕ್ಷ್ಮಣ್, ವೆಂಕಯ್ಯ ನಾಯ್ಡು, ಸುಷ್ಮಾ ಸ್ವರಾಜ್, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಆಮೇಲೆ ಅಮಿತ್ ಶಾ, JP ನಡ್ಡಾ. ಒಂದು ಯಾವ್ದು ಬಿಟ್ಟೋಯ್ತು, ಸಾರಿ, ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಆಯ್ತು, ರಾಜ್ಯದ ಅಧ್ಯಕ್ಷರು ಹೇಳ್ಬೋದಾ ಎಲ್ಲಿಂದ ಆರಂಭ ಆಯ್ತು ಅಂತೇಳಿ? AK ಸುಬ್ಬಯ್ಯ, ಆಮೇಲೆ ಯಡಿಯೂರಪ್ಪ, ಆನಂದ್ ಕುಮಾರ್, ಈಶ್ವರಪ್ಪ, ಪ್ರಹ್ಲಾದ್ ಜೋಶಿ, ಡಿ.ವಿ. ಸದಾನಂದ ಗೌಡರು, ಬಸವರಾಜ್ ಪಾಟೀಲ್ ಸೇಡಂ, ಮತ್ತೆ ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ಈಶ್ವರಪ್ಪ, ಆಮೇಲೆ ಯಡಿಯೂರಪ್ಪ, ಆಮೇಲೆ ಪುನಃ ನಳಿನ್ ಕುಮಾರ್ ಕಟೀಲ್, ನಮ್ಮ AK ಸುಬ್ಬಯ್ಯ ನಂತರ DB ಶಿವಪ್ಪ. ಸರಿ ಅಲ್ಲ? ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ? ಇದು ಒಂದು ಪಾರ್ಟಿಯ ನಾಯಕತ್ವ ಹೇಗಿದೆ ಅಂತ ತೋರಿಸ್ಕೊಡ್ಬೋದು. ಕಾಂಗ್ರೆಸ್ ಅಲ್ಲಿ ನೀವು ಎಷ್ಟು ಜನ ಆಗಿರ್ಬೋದು? ಜನತಾದಳದಲ್ಲಿ ಎಷ್ಟು ಜನ ಆಗಿರ್ಬೋದು? ಎಷ್ಟು ಜನ ಇರ್ಬೋದು? ಅವ್ರ ನಾಯಕತ್ವ ಹೇಳಿದ್ರಲ್ಲ. ಈ ಸಮಾಜದಲ್ಲಿರುವಂತ ಪ್ರತಿಯೊಂದು ಮೈಕ್ರೋ ಕಮ್ಯುನಿಟಿ ಅಂತ ಹೇಳ್ತಾರೆ, ಪ್ರತಿಯೊಂದು ಸಮುದಾಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಆ ಸಮುದಾಯದ ನಾಯಕರನ್ನು ಗುರುತಿಸಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾಯಕತ್ವವನ್ನು, ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ. ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು. ಇವತ್ತು ಒಂದು ಪಾರ್ಟಿ ಯಾವ ರೀತಿಯಾಗಿ ಬೆಳೆದು ಬಂದಿದೆ ಎನ್ನುವುದಕ್ಕೆ ಇಷ್ಟು ಜನ ಅಧ್ಯಕ್ಷರನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಟ್ಟೆ. ಅದೇ ರೀತಿಯಲ್ಲಿ ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬೂತಿನಿಂದ ಹಿಡಿದು ಒಂದು ವಿಧಾನಸಭಾ ಕ್ಷೇತ್ರ ತನಕ ನಮ್ಮಲ್ಲಿ ಆ ನಾಯಕತ್ವದ ಗುಣಗಳು ಬೆಳೆಸಬೇಕಿದ್ರೆ ನಾವು ಕೂಡ ನಮ್ಮ ಪಾರ್ಟಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು, ನಮ್ಮ ವಿಚಾರವನ್ನು ತಿಳ್ಕೊಳ್ಬೇಕು. ನಮ್ಮ ವಿಚಾರವನ್ನು ತಿಳ್ಕೊಂಡಾಗ ಜನ ನಮ್ಮನ್ನು ಗೌರವಿಸುವಂತ ಸಂಗತಿಯನ್ನು ಮಾಡ್ತಾರೆ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದಿದ್ರೆ, ನನ್ನ ಪಾರ್ಟಿಯ ಬಗ್ಗೆ ನನಗೆ ಗೊತ್ತಿಲ್ಲ ಇದ್ರೆ ನಾನು ಏನ್ ಹೇಳ್ಬೋದು? ಏನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನೆಯೊಬ್ಬರು ನನ್ನ ಹತ್ರ ಬಂದಿದ್ರು,
ಬಂದಾಗ ಈ ಸರ್ತಿ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಏನು ಅಂತ ಕೇಳಿದ್ರು. ನಾವು ಪಾರ್ಟಿ ಒಬ್ಬರು ನಾಯಕರೇ ಯಾರಂದ್ರೆ ಮಂಗಳೂರು ಲೋಕಸಭಾ ಕ್ಷೇತ್ರ ಇದ್ದ ಮಾರ್ರೆ ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅವ್ರು ದೊಡ್ಡ ನಾಯಕರು. ನಾವು ಒಂದು ಸಾಮಾನ್ಯ ಒಂದು ಸಣ್ಣ ಸಂಗತಿ, ಯಾವಾಗ ಮಂಗಳೂರು ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಆಯ್ತು ಅಂತ ಹೇಳಿ ಯಾರು ಹೇಳ್ಬೋದಾ? ಮಂಗಳೂರು ಲೋಕಸಭಾ ಕ್ಷೇತ್ರವ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವ? ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳು, ನಮ್ಮ ಕಾರ್ಯಕರ್ತರು ಇಂಥ ವಿಚಾರವನ್ನು ಅದು ಕ್ಷುಲ್ಲಕ ಅಂತ ಇರ್ಬೋದು, ಅವನ ಲೆಕ್ಕ ಇಚ್ಚಿ ಮಾರ್ರೆ ಅಂತೇಳಿ. ಆದ್ರೆ ಸಾಮಾನ್ಯ ಜನ ನನ್ನ ಬಗ್ಗೆ ತಿಳ್ಕೊಳ್ತಾರೆ. ಇವರಿಗೆ ಪಾರ್ಟಿಯ ಬಗ್ಗೆ ಎಷ್ಟು ಗೊತ್ತು, ಸಾಮಾನ್ಯ ಜ್ಞಾನ ಎಷ್ಟು ಗೊತ್ತು, ಸರ್ಕಾರದ ಯೋಜನೆಗಳು ಎಷ್ಟು ಗೊತ್ತು ಅಂತೇಳಿ. ಆದ್ರೆ ಈ ಒಬ್ಬ ಜನನಾಯಕರು ಅಂತೇಳಿ ಸಾಮಾನ್ಯ ಜನ ನಿಮ್ಮಲ್ಲಿಗೆ ಬರ್ತಾರೆ, ಸರಿಯಲ್ಲ? ನಿಮ್ಮಿಂದ ಅದಕ್ಕೆ ಪರಿಹಾರ ಸಿಗ್ಬೋದು ಅಂತೇಳಿ. ಇಂಥ ಸಂದರ್ಭದಲ್ಲಿ ನಾವೆಷ್ಟು ಅವರಿಗೆ ನಮ್ಮ ವಿಚಾರವನ್ನು ತಿಳಿಯಪಡಿಸಬಹುದು. ಯಾಕೆ ನಾನು ಉಲ್ಲೇಖ ಮಾಡ್ತೇನೆ ಅಂದ್ರೆ, ಇವತ್ತು ಜನನಾಯಕರಾದಂತ ಜನಪ್ರತಿನಿಧಿಗಳಂತ ನಾವು ಆ ಸರ್ಕಾರದ ಯೋಜನೆಗಳನ್ನು ಕಟ್ಟಕಡೆ ವ್ಯಕ್ತಿಗೆ ತಲುಪಿಸಬೇಕಿದ್ರೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು. ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ, ಅವರು ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರ್ಬೋದು, ಎಷ್ಟು ಕೊಟ್ಟಿರ್ಬೋದು ಕಾರ್ಯಕ್ರಮ ಎಷ್ಟು? ನೀವು ಜಾಸ್ತಿ ಅಂದ್ರೆ 10 ಕೂಡ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೆಲವರಿಗೆ ಹೇಳ್ಬೋದಾಯ್ತು, ಮಹಿಳೆಯರಿರ್ಬೋದು, ನಮಗೆ ಏನು ಉಜ್ವಲ ಯೋಜನೆಯನ್ನು ಕೊಟ್ಟಿದ್ದಾರೆ, ಅವ ಗ್ಯಾಸ್ ಕಲೆ ತಿಕ್ಕಿದ್ರೆ ಅಂತ ಹೇಳ್ಬೋದು. ಈಗಿಂತ ಅಂದ್ರೆ 5 ಗ್ಯಾರಂಟಿಯಲ್ಲಿ ಈಗ ಪಕ್ಕ ಇರಬಹುದು, ಯಾಕಂದ್ರೆ ಬಸ್ಸಲ್ಲಿ ಹೋಗ್ತೀರಿ, ಗ್ಯಾರಂಟಿ ಇದಾಗಿದೆ. ಆದ್ರೆ ಮೋದಿಯವರ ಕಾರ್ಯಕ್ರಮ 700 ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಕೊಟ್ಟಂತ ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ನಾವದನ್ನು ಅನುಷ್ಠಾನ ಮಾಡ್ತಾ ಇದ್ದೇವ? ನಾನದನ್ನು ತಿಳ್ಕೊಂಡಿದ್ದೇನ? ಆ 700 ಕಾರ್ಯಕ್ರಮಗಳು ಇವತ್ತು ಈ ದೇಶದ 140 ಕೋಟಿ ಜನರಿಗೆ ಕೊಟ್ಟಂತ ಕಾರ್ಯಕ್ರಮ. ಹೀಗೆ ಜನಪ್ರತಿನಿಧಿಗಳಂತ ನಾವು ಒಂದಷ್ಟು ಪಕ್ಷದ ಬದ್ಧತೆಯನ್ನು ಇಟ್ಟುಕೊಂಡು, ಪಕ್ಷದ ವಿಚಾರವನ್ನು ತಿಳ್ಕೊಂಡು ನಾವು ಬೆಳೆಯಬೇಕು, ಪಕ್ಷವನ್ನು ಬೆಳೆಸಬೇಕು. ಈ 2 ಜವಾಬ್ದಾರಿ ಇದೆ ನಮಗೆ, 2 ಜವಾಬ್ದಾರಿ ನಮಗಿದೆ. ನಾವೊಬ್ಬ ಧಾರ್ಮಿಕ ನಾಯಕನಾಗೋದು ಸುಲಭ, ದಾಮೋದರ ಪಟ್ಟಲ್ಲಿ ಅವರೇ ಸರಿಯಲ್ಲ? ಯಾವುದೋ ದೇಶಿಯಲ್ಲಿ ನಾಯಕನಾಗೋದು ಸುಲಭ, ರಾಜಕೀಯದಲ್ಲಿ ನಾಯಕನಾಗೋದು ಅಷ್ಟು ಸುಲಭ ಅಲ್ಲ. ರಾಜಕೀಯ ಕ್ಷೇತ್ರ ಎನ್ನುವಂಥದ್ದು ನಾನು ತಿಳ್ಕೊಂಡಾಗೆ ಅದೊಂದು ವಿಶ್ವವಿದ್ಯಾನಿಲಯ ಇದ್ದಾಗೆ, ಒಂದು ಯೂನಿವರ್ಸಿಟಿ ಇದ್ದಾಗೆ. ಎಲ್ಲ ಕ್ಷೇತ್ರದ ಅನುಭವವನ್ನು ಪಡ್ಕೊಳ್ಬೇಕು, ಎಲ್ಲ ವ್ಯಕ್ತಿಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು, ಎಲ್ಲ ಸಮುದಾಯವನ್ನು ಹಿಡ್ಕೊಳ್ಳುವಂತ ಒಂದು ಚೈತನ್ಯ ಅವರಲ್ಲಿ ಬೇಕು. ಎಲ್ಲರ ಮನೋಧರ್ಮವನ್ನು ತಿಳ್ಕೊಳ್ಳುವಂತ ಸಂಗತಿಯನ್ನು ಮಾಡಬೇಕು. ಈ ರೀತಿ ಆದಾಗ ಮಾತ್ರ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ತಾನೆ. ಅದಕ್ಕೆ ಬೇಕಾಗಿ ಇವತ್ತು ನೀವು ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ವಿ ನಾಯಕರಾಗಬೇಕು ಅಂತೇಳಿ ಆ ನಾಯಕತ್ವದ ಗುಣದ ಬಗ್ಗೆ ಒಂದಷ್ಟು ಅವಧಿ ತೆಗೆದುಕೊಂಡ್ರು. ಆ ಪಕ್ಷದಲ್ಲಿ ಹೇಗಿರ್ಬೇಕು ಅಂತೇಳಿ ಇವತ್ತು ತಿಳ್ಕೊಳ್ಳುವಂತ ಸಂಗತಿ ಈಗ ನಾವು ಮಾಡ್ತಾ ಇದ್ದೇವೆ. ನಾವು ಪಕ್ಷದಲ್ಲಿರುವಂತದ್ದು, ಪಾರ್ಟಿಯಲ್ಲಿರುವಂತದ್ದು, ಪಕ್ಷವ ಪಾರ್ಟಿಯ ಪಾರ್ಟಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧಿಕೃತ ಹೆಸರು. ಸಂವಿಧಾನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂವಿಧಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತಲೇ ಇರುವಂತದ್ದು. ಭಾರತೀಯ ಜನತಾ ಪಕ್ಷ ಅಂತೇಳಿ ನಾವು ಕನ್ನಡಕ್ಕೆ ಆಗುವುದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ಅಧಿಕೃತವಾಗಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತು ಪಾರ್ಟಿ ವಿತ್ ಡಿಫರೆನ್ಸ್ ಅಂತೇಳಿ ಒಂದಷ್ಟು ಕಡೆ ನಾವು ಉಲ್ಲೇಖ ಮಾಡ್ತೇವೆ. ಅದನ್ನು ಸಾಬೀತು ಮಾಡಿದಂತ ಉದಾಹರಣೆಗಳು ಎಷ್ಟೋ ಇದೆ, ಆದ್ರೆ ಅಪವಾದಗಳು ಇದೆ. ಯಾಕೆ ಅಪವಾದಗಳು ಬಂತು ಅಂದ್ರೆ, ನಾವು ಅಧಿಕಾರವನ್ನು ಅನುಭವಿಸಬೇಕು, ನಾವು ಜನರಿಗೆ ಏನು ಅಂತ ತೋರಿಸ್ಕೊಡ್ಬೇಕು ಅಂತೇಳಿ ಬೇರೆ ಬೇರೆ ಪಾರ್ಟಿಯ ಪಕ್ಷದ ಜನಪ್ರತಿನಿಧಿಗಳನ್ನು ನಾವು ಕರ್ಕೊಂಡು ಬಂದಾಗ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಾಗೋದು ಸಹಜ. ಇಂತಹ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅಂತೇಳಿ, ಆ ಪಕ್ಷದ ಕಾರ್ಯಕರ್ತರು ಹೇಗಿರಬೇಕು ಅಂತೇಳಿ ನಮ್ಮ ಬದ್ಧತೆ
ಅಸ್ಮಿತೆಯನ್ನು ನಾವು ಕಳ್ಕೊಳ್ಳುವಂಥದ್ದ, ನಮ್ಮ ಐಡೆಂಟಿಟಿಯನ್ನು ನಾವು ಹೇಗೆ ಉಳಿಸಿಕೊಳ್ಬೇಕು, ಇದರ ಬಗ್ಗೆ ಕೂಡ ಒಂದಷ್ಟು ಯೋಚನೆಯನ್ನು ಮಾಡುವಂತ ಕೆಲಸವನ್ನು ಮಾಡಬೇಕು. ಇವತ್ತು ವಿಶೇಷವಾಗಿ ಈ ಒಂದು ಕುಟುಂಬ ಸಮ್ಮೇಳನ, ಬಿಜೆಪಿ ಕುಟುಂಬ ಸಮ್ಮೇಳನ, ಬಿಜೆಪಿ ಸದಸ್ಯರ ಕುಟುಂಬ ಹೇಗಿದೆ ಅಂತೇಳಿ ಇವತ್ತು ನಾವು ತಿಳ್ಕೊಳ್ಳುವಂತ ಕೆಲಸ. ಮತ್ತು ಇವತ್ತಿನಿಂದ ಮುಂದಿನ ದಿನಗಳಲ್ಲಿ ನಾವು ಏನು ಜನಪ್ರತಿನಿಧಿಗಳು ಏನು ಮಾಡಬೇಕೆನ್ನುವಂಥದ್ದನ್ನು ಕೂಡ ಒಂದಷ್ಟು ಅನುಷ್ಠಾನ ಮಾಡುವಂತ ಕೆಲಸ ಇವತ್ತು ಇಲ್ಲಿಂದ ಆಗಬೇಕು. ಈ ಎರಡು ಕಾರ್ಯಗಳಾಗಲಿಕ್ಕೆ ಇವತ್ತು ಒಂದು ಸಂತೋಷಪೂರ್ಣದ ರೀತಿಯಲ್ಲಿ ನಮ್ಮ ಗುಡಿಯ ರಾಧನ್ನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಎಲ್ಲರನ್ನು ಕರೆದಿದ್ದಾರೆ, ವೇದಿಕೆ ದೊಡ್ಡದುಂಟು, ಸಭೆಗಿಂತ ವೇದಿಕೆ ದೊಡ್ಡದುಂಟು. ಅಂದ್ರೆ ಒಂದಷ್ಟು ಪದಾಧಿಕಾರಿಗಳು ಬಂದಾಗ ಆ ಪದಾಧಿಕಾರಿಗಳನ್ನು ಪರಿಚಯಿಸಬೇಕು. ನಾಳೆ ದಿವಸ ನೀವು ಇಲ್ಲಿ ಬರ್ಬೋದು, ನಾವು ಅಲ್ಲಿ ಕೂತ್ಕೊಳ್ಬೋದು. ಇದು ಪರಿವರ್ತನೆ. ಶ್ರೀಕೃಷ್ಣ ಭಗವಂತ ಹೇಳಿದಾರಲ್ಲ, ಪರಿವರ್ತನೆ ಜಗದ ನಿಯಮ ಅಂತ. ಅದು ಹೆಚ್ಚು ಅನ್ವಯ ಆಗೋದು ಭಾರತೀಯ ಜನತಾ ಪಾರ್ಟಿಗೆ, ಬೇರೆ ಎಲ್ಲಿ ಅನ್ವಯ ಆಗೋದಿಲ್ಲ. ಭಾರತೀಯಲ್ಲಿ ಅನ್ವಯ ಹೆಚ್ಚು ಆಗೋದಿಲ್ಲ, ನಮ್ಮಲ್ಲಿ ಜಾಸ್ತಿ ಅನ್ವಯ ಆಗ್ತದೆ. ಅದರಿಂದ ಈ ಪರಿವರ್ತನೆಯ ಕಾಲಘಟ್ಟದಲ್ಲಿ ನಾವು ಕೂಡ ಪರಿವರ್ತನೆಗೆ ಒಗ್ಗಿಕೊಂಡು ನಮ್ಮ ಸ್ಥಾನಮಾನವನ್ನು ಈಗ ಹೇಗುಂಟು ಅದನ್ನು ವೃದ್ಧಿಸಿಕೊಂಡು ಇನ್ನೂ ಬರುವಂತ ಬೇರೆ ಬೇರೆ ಕಾರ್ಯಕರ್ತರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಆ ಕಾರ್ಯಕರ್ತರು ಬೆಳಿಬೇಕು. ಇವತ್ತು ಈ ದೇಶದಲ್ಲಿ ಸುಮಾರು 60% ಯುವಜನತೆ ಇದೆ, 40 ವರ್ಷಕ್ಕಿಂತ ಕೆಳಗಿನವರು. ಆ 60% ಜನಸಂಖ್ಯೆಯನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ನಮ್ಮ ಸಂಘಟನೆಯನ್ನು ಕಟ್ಟಬೇಕು. ಆ 60% ಜನ ಇವತ್ತು ಮಾನಸಿಕವಾಗಿ ಭಾರತೀಯ ಜನತಾ ಪಾರ್ಟಿಯೊಟ್ಟಿಗೆ ಬರಬೇಕು. ಅವರ ಆ ವಿಚಾರವನ್ನು ತಿಳ್ಕೊಂಡು ನಮ್ಮ ವಿಚಾರವನ್ನು ಅವರಿಗೆ ಮನದಟ್ಟು ಮಾಡುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಆರ್ಯಾಪ ಕುರಿಯ ಪಂಚಾಯಿತಿನ ಆ ಒಂದು ಪಂಚಾಯಿತಿ ಸದಸ್ಯರ ಕುಟುಂಬ ಸಮ್ಮೇಳನ ಅಂತ ಹೆಸರಿಟ್ಟುಕೊಂಡು ಎಲ್ಲ ಸದಸ್ಯರನ್ನು, ಬಹುಶಃ ಪಂಚಾಯಿತಿ ಸದಸ್ಯರನ್ನು ಒಟ್ಟು ಮಾಡಿಕೊಂಡು ಒಂದಷ್ಟು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಷ್ಟು ನಾಯಕತ್ವ ಗುಣಗಳ ಒಟ್ಟಿಗೆ ಪಕ್ಷದ ವಿಚಾರವನ್ನು ತಿಳ್ಕೊಳ್ಳುವಂತ ಕೆಲಸ ನೀವು ಇಲ್ಲಿಂದ ನಮ್ಮ ಮೋಹನ್ ಮತ್ತು ಗುಡಿಯ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಮಾಡಿದ್ದೀರಾ. ಅದಕ್ಕೆ ನಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ವಿಶೇಷವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಆ ಒಂದು ಆಯ್ಕೆಯಾಗಿ ಇವತ್ತು ಅವರನ್ನು ಗೌರವಿಸುವಂತ ಕೆಲಸ ಆಗಿದೆ. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಇಷ್ಟು ಜನ ಒಟ್ಟಿಗೆ ಇದ್ದೇವೆ. ಯಾಕಂದ್ರೆ ನಿಮ್ಮನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಬೇಕು. ಈ ಸವಾಲಿನ ಮಧ್ಯೆ ಇವತ್ತು ಪಾರ್ಟಿಯನ್ನು ಉಳಿಸಿಕೊಳ್ಳುವಂತ, ಜನಪ್ರತಿನಿಧಿಗಳನ್ನು ಉಳಿಸಿಕೊಳ್ಳುವಂತ ಕೆಲಸ ಕೂಡ ಆಗಿದೆ. ಆಗ ನಮಗೆ ಕಂಡಿತ್ತು ಅದನ್ನ ಪಂಚಾಯತಿ ಮೆಂಬರ್ನಾಗಿಲ್ಲ ಅಂತ ಬದ್ಧತೆ ಬೋರ್ಡು ಪಂಚಾಯತಿ ಮೆಂಬರ್ನಾಗಿಲ್ಲ ಅಂತ. ಪಕ್ಷ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು, ಪಾರ್ಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತ. ಅದಕ್ಕೆ ಬೇಕಾಗಿ ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ 2-2.5 ವರ್ಷದಲ್ಲಿ ನಮ್ಮ ಪಂಚಾಯತ್ ಸದಸ್ಯರು ಅಭಿವೃದ್ಧಿ ಮತ್ತು ಸಂಘಟನೆಯನ್ನು ಹೇಗೆ ಮಾಡಬೇಕು ಅಂತೇಳಿ ಇವತ್ತಿನಿಂದ ಈ ಆರ್ಯಾಪಿನಿಂದ ಮುಂದಿನ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮುಖಾಂತರ ನಮ್ಮ ಜನಪ್ರತಿನಿಧಿಗಳಂತ ಶ್ರೀನಿವಾಸ ಪೂಜಾರಿ ಅವರು, ಪ್ರತಾಪ್ ಸಿಂಗ್ ನಾಯಕರು ಇವರೆಲ್ಲ ಕರೆದು ಒಂದೊಂದು ಅವಧಿಯನ್ನು ತೆಗೆದುಕೊಂಡು ಪರಿಣಾಮಕಾರಿಯಾಗಿ ಪಂಚಾಯತ್ ಸದಸ್ಯರು ಕೆಲಸ ಮಾಡಲಿಕ್ಕೆ ಆ ಕಾರ್ಯಾಗಾರಗಳಾಗಬೇಕು ಅಂತೇಳಿ ಯೋಚನೆ ಮಾಡಿದ್ದೇವೆ. ಅದಕ್ಕಾಗಿ ಇವತ್ತು ನಮಗೆ ಆರಂಭದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಗುಡಿಯಾರ ಮತ್ತೆ ನಮ್ಮ ಮೋಹನ್ರಿಗೆ ನಾನು ಮಾಜಿ ಶಾಸಕರ ನೆಲೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಎಲ್ಲ ನಮ್ಮ ಪಂಚಾಯತ್ ಸದಸ್ಯರು ಬಹಳ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದೇವೆ. ಸೇತುವೆ ಕಟ್ಟುವುದನ್ನು ಕಲಿಸಿದ್ದಾರೆ, ಹೇಗೆ ಸೇತುವೆ ಕಟ್ಟಬೇಕು, ಕಡಿಮೆ ಖರ್ಚಲ್ಲಿ, ಭ್ರಷ್ಟಾಚಾರ ಇಲ್ಲದೆ ಅಲ್ಲ, ದೀರ್ಘಕಾಲ ಬರಬೇಕು, ಅದು ಅಲ್ಲ, ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು, ಹೇಗೆ ಕಟ್ಟಬೇಕು ಅಂತೇಳಿ ಅದನ್ನು ಸಾಧಿಸಿ ತೋರಿಸಿದ್ದೀರಿ. ಅದು ಇಲ್ಲಲ್ಲ, ಅದು ಪಂಚಾಯತಿಯಲ್ಲಿ, ಅದು ಪಂಚಾಯತ್ನಲ್ಲಿ ಇನ್ನು ಮುಂದಿನ ಆಗಬೇಕು ಅಂತೇಳಿ ಹಾರೈಸಿ ನಾನು ಮಾತಾಡ್ತೇನೆ. ಜೈ ಹಿಂದ್. ಆರ್ಯಪ್ಪು ಕುರಿಯದ ಈ ಒಂದು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಮತ್ತು ಕುಟುಂಬ ಮಿಲನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ದಾಮೋದರ ಮಣಿಯವರು ಹೇಳಿದ ಹಾಗೆ ಬರವರೆ ಅಂತ ಹೇಳಿದರೆ ಅರ್ಥಗಟ್ಟೆ ಆಗ್ತದೆ. ಅದಕ್ಕೋಸ್ಕರ ಮಾಜಿ ಶಾಸಕರು ಮತ್ತು ವೇದಿಕೆಯಲ್ಲಿರುವಂತಹ ಪಕ್ಷದ ಎಲ್ಲ ಪ್ರಮುಖರೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಪಂಚಾಯತಿ
ಪಂಚಾಯತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಬೂತ್ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಮಂಡಲ ಮಟ್ಟದ ಮತ್ತು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಮಟ್ಟದ ಎಲ್ಲ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮೊದಲಾಗಿ ನಮ್ಮ ಶಕ್ತಿ ಕೇಂದ್ರದ ಮೋಹನ್ ರವರ ನೇತೃತ್ವದಲ್ಲಿ ಬೂಡಿಯಾರ್ ರಾಧಾಕೃಷ್ಣಯ್ಯವರ ಸಹಕಾರ ಮತ್ತು ಅವರ ಮನೆಯವರ ಸಹಕಾರದಲ್ಲಿ ಬೂಡಿಯಾರ್ ಅವರು ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾಗಿ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಮೊದಲಾಗಿ ಆರ್ಯಾಪ ಕುರಿಯಾದ ಕಾರ್ಯಕರ್ತರು ಮತ್ತು ನಮ್ಮ ಹಿಂದುತ್ವ ಒಟ್ಟು ವಿಚಾರಧಾರೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರನ್ನ ಒಂದು ಕುಟುಂಬದ ರೀತಿಯಲ್ಲಿ ಸೇರಿಸಬೇಕು ಮತ್ತು ಅಲ್ಲಿ ಒಂದು ಟ್ರೈನಿಂಗ್ ಅನ್ನು ಕೊಡಬೇಕಂತೇಳಿ ಯೋಚನೆ ಮಾಡಿಕೊಂಡು ಬೂಡಿಯಾರ್ ಅದನ್ನ ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಪೂರ್ತಿ ನಮ್ಮ ಶಕ್ತಿ ಕೇಂದ್ರದ ಮೋಹನ್ ರವರು ಉಳಿದ ಕಾರ್ಯಕರ್ತರನ್ನ ಜೋಡಿಸಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ಮೊದಲಾಗಿ ಭಾರತೀಯ ಜನತಾ ಮಂಡಲದ ವತಿಯಿಂದ ಅವರಿಗೆ ಅಭಿನಂದನೆ. ಇವತ್ತು ಈ ಕಾರ್ಯಕ್ರಮ ಮಾಡುವಾಗ ಒಟ್ಟು ವಿಷಯವನ್ನ ಏನಾದರೂ ಒಂದು ಸಬ್ಜೆಕ್ಟ್ ಕೊಡ್ಬೇಕಂತೇಳಿ ಯೋಚನೆ ಮಾಡಿಕೊಂಡು ಇವತ್ತು ಜೆ.ಸಿ. ತರಬೇತುದಾರರಾಗಿ ದಾಮೋದರ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಖಾಲಿ ಆರ್ಯಾಪ ಕುರಿಯಾದ ಕಾರ್ಯಕರ್ತರಿಗೆ ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ, ಉಳಿದ ಬಂದಂತ ನಮ್ಮ ಪಂಚಾಯತ್ ಸದಸ್ಯರು ಪ್ರಮುಖರಿಗೆ ಒಟ್ಟು ಒಳ್ಳೆಯ ರೀತಿಯಲ್ಲಿ ಇವತ್ತು ನಾಯಕತ್ವದ ಬಗ್ಗೆ, ಆ ಮೀಟಿಂಗಿನ ಬಗ್ಗೆ, ಭಾಷಣ ಮಾಡುವ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವಿಷಯವನ್ನ ಹೇಳಿ ಇವತ್ತು ಮಾತಾಡುವಾಗಿ ಮಾಡಿದ್ದಾರೆ. ಬಹುಶಃ ನಮ್ಮ ಮಾಜಿ ಶಾಸಕರು ನಾವು ಪ್ರಶ್ನೆ ಕೇಳುವಾಗ ನಮ್ಮ ಹರಿಹಳ್ಕದ ಮೀನಾಕ್ಷಿ ಎದ್ದು ನಿಂತು ಮಾತಾಡಿದ್ರು. ಬಹುಶಃ ಅವರು ಇಲ್ಲಿ ಬಂದು ನನಗೆ ಮಾತಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ರಾಮಂದ್ ಅವರು ಹೇಳಿದ್ರು ನೀವು ಮಾತಾಡಿ ಅಂತ ಹೇಳಿ ಅವರು ಪರಿಚಯವನ್ನ ಹೇಳಿದ್ರು. ಈಗ ಅವರು ಚೆನ್ನಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಬಹುಶಃ ಇದು ಈ ತರಬೇತಿಯಿಂದ ನಾವು ಪಡ್ಕೊಂಡಂತ ಒಳ್ಳೆಯ ವಿಚಾರ ಅಂತ ಹೇಳಿ ಇದನ್ನು ನಾವು ಮುಂದಿನ ದಿನದಲ್ಲಿ ನಾವು ಅಳವಡಿಸಿಕೊಂಡಾಗ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಸಮರ್ಥವಾಗಿ ಸಭೆಗಳನ್ನ ಮಾಡಲಿಕ್ಕೆ ಸಾಧ್ಯ ಉಂಟು ಮತ್ತು ಅಲ್ಲಿ ಮಾತಾಡಲಿಕ್ಕೆ ಅವಕಾಶಗಳುಂಟು. ಅದರ ಒಟ್ಟಿಗೆ ಇವತ್ತು ಆರ್ಯಾಪ ಕುರಿಯದಲ್ಲಿ ಇವತ್ತು ಪಂಚಾಯತ್ ಸದಸ್ಯರಲ್ಲಿ ಸುಮಾರು 6 ಜನ ಇವತ್ತು ಆಬ್ಸೆಂಟ್ ಆಗಿದ್ದಾರೆ. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮದಿಂದ ಆಬ್ಸೆಂಟ್ ಆಗಿರ್ಬೋದು. 2 ಬೂತಿನ ಅಧ್ಯಕ್ಷರು ಆಬ್ಸೆಂಟ್ ಆಗಿದ್ದಾರೆ. ಉಳಿದ 8 ಬೂತಲ್ಲಿ ಎಲ್ಲ ಬೂತಿನ ಅಧ್ಯಕ್ಷರು ಭಾಗವಹಿಸಿದ್ದಾರೆ, ಕಾರ್ಯದರ್ಶಿಯವರು ಭಾಗವಹಿಸಿದ್ದಾರೆ. ಅದೇ ರೀತಿ ಈ ಹಿಂದೆ ಕೆಲಸ ಮಾಡಿದಂತ ಮಾಜಿ ಬೂತಿನ ಅಧ್ಯಕ್ಷರುಗಳು, ಶಕ್ತಿ ಕೇಂದ್ರ ಪ್ರಮುಖರು ಮತ್ತು ಬೇರೆ ಬೇರೆ ಹಿಂದೂ ಸಂಘಟನೆಯಲ್ಲಿ ಕೆಲಸ ಕಾರ್ಯವನ್ನ ಮಾಡಿ ಈ ಹಿಂದಿನ ಚುನಾವಣೆಯಲ್ಲಿ ಒಂದು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ವಲ್ಪ ದೂರದಲ್ಲಿದ್ದೇವೆ. ಅಂತ ಕಾರ್ಯಕರ್ತರು ಕೂಡ ನಾವು ಒಟ್ಟು ಸೇರಿದ್ದೇವೆ. ಒಟ್ಟು ಸೇರಿ ಮುಂದಿನ ದಿನದಲ್ಲಿ ಈ ರಾಷ್ಟ್ರದ ವಿಚಾರ ಬಂದಾಗ, ಮೋದಿ ವಿಚಾರ ಬಂದಾಗ ಭಾರತೀಯ ಜನತಾ ಪಾರ್ಟಿಯೇ ನಮಗೆ ರಾಜಕೀಯ ಪಕ್ಷ ಅಂತೇಳಿ ತಿಳ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಬೇಕಂತೇಳಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಆರ್ಯಾಪ ಕುರಿಯಾದ ಎಲ್ಲರೂ ಕೂಡ ನಾವು ಒಟ್ಟಾಗಿ ಸೇರಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದೇವೆ. ಬಹುಶಃ ಎಲ್ಲ ಆರ್ಯಾಪ ಕುರಿಯಾದ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ರೀತಿಯಲ್ಲೂ ಮುಂದಿನ ನಮ್ಮ ಯಾವುದೇ ಚುನಾವಣೆ ಇದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇರ್ತೇವೆ ಎಂಬ ಮಾತಿನೊಂದಿಗೆ ಈ ಸಮಾವೇಶದಲ್ಲಿ ನಾವು ಭಾಗವಹಿಸಿದ್ದೇವೆ. ನಿಮ್ಮೆಲ್ಲರಿಗೂ ನಾನು ಮಂಡಲದ ಅಧ್ಯಕ್ಷತೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಮಂಡಲದ ಬೇರೆ ಬೇರೆ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಬಂದಿದ್ದಾರೆ. ಬಹುಶಃ ಸುಮಾರು ಸಮಯದ ಒತ್ತಡದಲ್ಲಿ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಾಗ ನೀವು ಪ್ರೀತಿ ಇಟ್ಟು ಇವತ್ತು ಬೂಡಿಯಾರ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಕಾರಣ ಒಂದಷ್ಟು ಅವರು ಹೇಳಿದ್ರು, ನಾನು ಖಾಲಿ ಆರ್ಯಾಪ ಕುರಿಯಲ್ಲ, ಕೆಲವು ಪಂಚಾಯತ್ಗಳನ್ನ ಕರೀತೇನೆ ಅಂತ ಎಂಬ ಮಾತನ್ನ ಹೇಳಿದ್ರು. ಬಹುಶಃ ಆ ಚೌಕಟ್ಟಿನ ಒಳಗಡೆ ಇವತ್ತು ಕೆಲವು ಪಂಚಾಯತ್ಗಳನ್ನ ಅವರು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಬಹುಶಃ ನಿಮಗೆ ಗೊತ್ತಿರಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 470 ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ 302 ಗ್ರಾಮ ಪಂಚಾಯತ್ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತರೇ ಇರುವಂತದ್ದು. ಮೊನ್ನೆ ಕೆಲವರು ದುಡ್ಡು ಆಮಿಷಕ್ಕೆ ಒಳಪಟ್ಟು 9 ಜನ ಪಂಚಾಯತ್ ಸದಸ್ಯರು ನಮ್ಮಿಂದ ಬಿಟ್ಟು ಹೋಗಿದ್ದಾರೆ. ಅವರು ಹೋದದ್ದು ಯಾವುದೇ ತತ್ವ ಸಿದ್ಧಾಂತ ಇಲ್ಲದಂತ ಪಂಚಾಯತ್ ಸದಸ್ಯರು ಹಣದ ಆಸೆಗೆ ಬೇರೆ ಬೇರೆ ಆಮಿಷಕ್ಕೆ ಬಲಿ ಬಿದ್ದು ಅವರು ಇವತ್ತು ನಮ್ಮ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದಾರೆ. ಅವರನ್ನು ಬಿಟ್ಟು ನಮ್ಮಲ್ಲಿ 302 ಸದಸ್ಯರಿದ್ದಾರೆ. ಮೊನ್ನೆ 2 ಸದಸ್ಯರು ಕಾಂಗ್ರೆಸ್ಸಿನ ಅಸಮಾಧಾನದಿಂದ ನಮ್ಮ ಪಾರ್ಟಿಗೆ ಸೇರಲಿಕ್ಕೆ ಕೂಡ ಇದ್ದಾರೆ. ಒಟ್ಟು ಅಷ್ಟು ಸದಸ್ಯರು ಕೂಡ ಮುಂದಿನ ದಿನದಲ್ಲಿ ಶಾಸಕರು ನಮ್ಮ ಹೇಳಿದ ಹಾಗೆ, ಪ್ರಮುಖರು ಹೇಳಿದ ಹಾಗೆ ಇವತ್ತು ಮುಂದಿನ ದಿನದಲ್ಲಿ ಅವರಿಗೆ ಕೂಡ ತರಬೇತಿ ಕೊಡುವಂಥದ್ದು. ಪ್ರಥಮ ಹಂತದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ಆ ನಂತರ ಪಂಚಾಯತ್ ಸದಸ್ಯರಿಗೆ ಕೂಡ ಇದೊಂದು ಮಾದರಿಯಾಗಲಿ. ಇವತ್ತು ಏನು ಶಕ್ತಿ ಕೇಂದ್ರದ ಮೋಹನ್ರು ಜವಾಬ್ದಾರಿ ತೆಗೆದುಕೊಂಡು ಬೂಡಿಯಾರ್ ರಾಧಣ್ಣನ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದಾಗ, ಇಂಥ ಕಾರ್ಯಕ್ರಮವನ್ನ ಎಲ್ಲ ಶಕ್ತಿ ಕೇಂದ್ರದಲ್ಲಿ, ಎಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಆಗಬೇಕೆಂಬ ಸಂದೇಶವನ್ನ ಇಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಅದನ್ನು ನಾವೆಲ್ಲ ಮುಂದಿನ ದಿನದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮದಲ್ಲಿ ಅನುಷ್ಠಾನವನ್ನ ಮಾಡುವಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಒಳ್ಳೆಯ ಮಧ್ಯಾಹ್ನದ
ಊಟದ ವ್ಯವಸ್ಥೆಗೆ ಕೂಡ ಇವತ್ತು ರಾಜಣ್ಣ ಹೇಳಿದ್ರು ಕೂಡ ಜಯಕ್ಕ ಮತ್ತು ಅವರ ಶ್ರೀಮತಿಯವರು ಮತ್ತು ಮನೆಯವರು ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನ ಇಲ್ಲಿಯ ಯುವಕರ ತಂಡ ಬಹುಶಃ ಒಂದು ಯುವಕರ ತಂಡ ಇದೆ. ಅವರು ಇದ್ರೆ ಹಿಂದೆ ನಿಂತು ಕೆಲಸ ಕಾರ್ಯವನ್ನು ಮಾಡ್ತಾರೆ. ಅವರು ಯಾವುದೇ ಸಭೆಯಲ್ಲಿ ಕೂತ್ಕೊಳ್ಳುವುದಿಲ್ಲ. ಅವರು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇವತ್ತು ರುಚಿ ಶುಚಿಯಾದಂತಹ ಊಟವನ್ನು ಕೂಡ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಸ್ವೀಕರಿಸುವಂತ ಈ ಸಂದರ್ಭದಲ್ಲಿ ಹೇಳಿ, ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿಯಾದಂತಹ ಕಾರ್ಯಕ್ರಮ. ಇದು ಮುಂದಿನ ದಿನದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಆಗುವಾಗೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತು ನಮ್ಮ ಎಲ್ಲ ಹಿರಿಯರು ಇದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾರೆ ಎಂಬ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮಕ್ಕೆ ಒಟ್ಟು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ಮತದಾರರ ಪಟ್ಟಿಗೆ 18 ವರ್ಷ ತುಂಬುವವರ ಮತದಾರರ ಪಟ್ಟಿಗೆ ಸೇರ್ಪಡೆಯ ವಿಷಯ ಇದೆ. ಅದನ್ನು ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬೂತಿನ ಪ್ರಮುಖರು ಗಮನಿಸಬೇಕು. ಸೇರ್ಪಡೆ ನಿರಂತರವಾಗಿದೆ. ಅದರ ಒಟ್ಟಿಗೆ ಇವತ್ತು ಶಿಕ್ಷಕರ ಕ್ಷೇತ್ರ ಮತ್ತು ನೈಋತ್ಯ ಪದವೀಧರ ಕ್ಷೇತ್ರ ಪದವಿಯಾದವರು ಪದವೀಧರ ಕ್ಷೇತ್ರಕ್ಕೆ ಕೂಡ ಇವತ್ತು ನೋಂದಾವಣೆ ಮಾಡಿ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮುಂದಿನ ದಿನದಲ್ಲಿ ಶಕ್ತಿ ಕೇಂದ್ರದವರಿಗೆ ನಾವು ಫಾರ್ಮನ್ನು ಕೊಡ್ತೇವೆ. ಅದನ್ನು ನೀವು ಮುಂದಿನ ದಿನದಲ್ಲಿ ಮಾಡುವಂತ ಸೇರ್ಪಡೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ಇದು ನಾವು ಹಿಂದೆ ಮಾಡ್ತಾ ಇದ್ದದ್ದು. ಅದನ್ನ ಅದೇ ರೀತಿ ನಮ್ಮ ಕಾರ್ಯಕರ್ತರು ಮುಂದಿನ ದಿನದಲ್ಲಿ ಕೂಡ ಅದನ್ನು ಮಾಡಬೇಕು. ಮತ್ತೆ ಹೆಚ್ಚು ಪಂಚಾಯತ್ ಸದಸ್ಯರು ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕೆಂಬ ಮಾತನ್ನ ಹೇಳ್ಕೊಳ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಹಾಗೂ ಇತರ ಪಂಚಾಯತ್ ವ್ಯಾಪ್ತಿಯ ಪಕ್ಷದ ಕಾರ್ಯಕರ್ತರ ಕುಟುಂಬ ಸಮ್ಮಿಲನ ಹಾಗೂ ನಾಯಕತ್ವದ ಬಗ್ಗೆ ಒಂದು ಯಶಸ್ವಿ ತರಬೇತು, ಈ 3 ಕಾರ್ಯಕ್ರಮಗಳನ್ನು ಒಂದೇ ವೇದಿಕೆಯಡಿ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ ಎಲ್ಲ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಬೂಡಿಯರ ರಾಧಣ್ಣ. ಹಾಗೆ ಈ ಕಾರ್ಯಕ್ರಮವನ್ನು ನಮಗೆ ನೀಡಿ ತಮ್ಮ ಅಮೂಲ್ಯವಾದ ಸಮಯದಲ್ಲಿ ಬಂದು ನಾಯಕತ್ವ ಅಂದ್ರೆ ಏನು, ಎಲ್ಲರಿಗೂ ಅದರ ಅವಶ್ಯಕತೆ ಹೇಗಿದೆ, ಇದರ ಬಗ್ಗೆ ವಿವರವಾಗಿ ನಮಗೆ ಒಂದು ತರಬೇತಿಯನ್ನು ನೀಡಿದಂತಹ JCI ವಲಯದ ತರಬೇತುದಾರರಾದ ಶ್ರೀಯುತ ದಾಮೋದರ ಪಾಟೀಲ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಈ ಪಕ್ಷದ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನು ಮಾಡಿದಂತಹ ನಮ್ಮ ಮಾಜಿ ಶಾಸಕರು ಹಾಗೂ ರಾಜ್ಯ ಸಹಕಾರ ಪ್ರಕೋಷ್ಠ ಇದರ ಸಂಚಾಲಕರು ಆದಂತಹ ಶ್ರೀಯುತ ಸಂಜೀವ ಮಠಂದೂರು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಾಧಾರಣ ಒಂದು 10 ದಿವಸದಿಂದ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹಾಕಿ ಈ ಕಾರ್ಯಕ್ರಮ ಹೇಗೆ ಮಾಡಬಹುದು, ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರಿಸಬಹುದು, ಹೇಗಿರಬೇಕು, ಒಂದು ಸೂಕ್ತವಾಗಿ ನಮಗೆ ಮಾರ್ಗದರ್ಶನ ನೀಡಿದಂತಹ ನಮ್ಮ ನಿಮ್ಮೆಲ್ಲರ ಹಾಗೂ ನಮ್ಮ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬೂಡಿಯ ರಾಧಾಕೃಷ್ಣ ರೈ ಹಾಗೂ ಅವರ ಮನೆಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಡಲದಿಂದ ಅಭೂತಪೂರ್ವವಾಗಿ ಸಹಕಾರ ಕೊಟ್ಟಂತಹ ನಮ್ಮ ಗ್ರಾಮದವರೇ ಆದಂತಹ ನಮ್ಮ ಮಂಡಲ ಅಧ್ಯಕ್ಷರಾದಂತಹ ಶ್ರೀಯುತ ಸಾಜ ರಾಧಾಕೃಷ್ಣ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮಾಜಿ ಮಂಡಲ ಅಧ್ಯಕ್ಷರು ಹಾಗೂ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಚನಿಲ ತಿಮ್ಮಪ್ಪ ಶೆಟ್ಟಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂತಹ RC ನಾರಾಯಣ್ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಇದ್ದಾರೆ ಪುತ್ತೂರಿನ ಹಿರಿಯ ಕಾರ್ಯಕರ್ತರು ಹಾಗೂ ಮಾಜಿ ಅಧ್ಯಕ್ಷರು ಪುತ್ತೂರು ನಗರಸಭೆ ಶ್ರೀಯುತ ರಾಜೇಶ್ ಬನ್ನೂರು ಇವರು, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಪುರುಷೋತ್ತಮ್ ಮುಂಗ್ಲಿಮನೆ ಮತ್ತು ನಿತೀಶ್ ಶಾಂತಿವಾನ ನಿಮಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಪಕ್ಷದ ಸುಳ್ಯ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಾಕೇಶ್ ಕೆರೆಂಜಿ ಅವರಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಮಂಡಲದ ಉಪಾಧ್ಯಕ್ಷರಾದಂತಹ ಮೀನಾಕ್ಷಿ ಅಕ್ಕ ನಮ್ಮೊಟ್ಟಿಗಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ತಾಲೂಕಿನ ವಿಸ್ತಾರಕರಾದಂತಹ ಶ್ರೀಯುತ ಅಭಿಷೇಕ್ ರವರಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಈ ಸುತ್ತಮುತ್ತಲಿನ ಎಲ್ಲ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ನಮ್ಮ
ಆರ್ಯಾಪು ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಸದಸ್ಯರು, ಆರ್ಯಾಪು ಗ್ರಾಮದ ಎಲ್ಲ ಶಕ್ತಿ ಕೇಂದ್ರ ಜವಾಬ್ದಾರಿ ಇರುವವರು ಹಾಗೂ ಬೂತ್ ಅಧ್ಯಕ್ಷರುಗಳಿಗೆ, ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ವಿಶೇಷವಾಗಿ ಗುಡಿಯಾರ್ ರಾಧಾಕೃಷ್ಣ ರೈಯವರ ಮನೆಯವರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಒಂದೇ ಮಾತಿನಲ್ಲಿ ನೀಡುತ್ತೇನೆ. ಜೈ ಹಿಂದ್. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.